ರಾಕುಲ್ ಪ್ರೀತ್ ಸಿಂಗ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಿನಿಪ್ರಿಯರಿಗೆ ರಾಕುಲ್ ಪ್ರೀತ್ ಸಿಂಗ್ ಒಂದೊಂದು ಸಿನಿಮಾನು ಗೊತ್ತು, ಒಂದೊಂದು ಪಾತ್ರವು ಕಣ್ಮುಂದೆ ಇದೆ. ದಕ್ಷಿಣ ಭಾರತದಲ್ಲಿ ಒಂದಿಷ್ಟು ದಿನ ಗ್ಲಾಮರ್ ರೋಲ್ನಲ್ಲಿ ಮಿಂಚಿದ್ದ ನಟಿ ದಕ್ಷಿಣ ಭಾರತೀಯರಿಗೆ ಚಿರಪರಿಚಿತ. ಅದರಲ್ಲೂ ತೆಲುಗು ಚಿತ್ರ ಪ್ರೇಮಿಗಳಿಗಂತೂ ರಾಕುಲ್ ಪ್ರೀತ್ ಸಿಂಗ್ ಸಿನಿಮಾಗಳ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಬಹುತೇಕ ಎಲ್ಲ ಸ್ಟಾರ್ ನಟರ ಜೊತೆಗೆ ನಟಿಸಿದ್ದ ರಾಕುಲ್ ಅದೆಷ್ಟೋ ಯುವಕರ ಹೃದಯವನ್ನು ಕದ್ದಿದ್ದ ಚೆಲುವೆ. ಕನ್ನಡ, ತೆಲುಗು, ತಮಿಳು ಚಿತ್ರಗಳ ಬಳಿಕ ದಕ್ಷಿಣ ಭಾರತದಿಂದ ಕಾಲ್ಕಿತ್ತಿರೋ ರಾಕುಲ್ ಬಾಲಿವುಡ್ನಲ್ಲಿ ನೆಲೆಯೂರಿದ್ದಾರೆ. ಹಿಂದಿ ಸಿನಿಮಾಗಳಲ್ಲಿ ಉತ್ತಮ ಪಾತ್ರಗಳನ್ನು ಹುಡುಕ್ತಿರುವ ಈ ಗ್ಲಾಮರ್ ಬೊಂಬೆಗೆ ಹೊಸ ಸಿನಿಮಾವೊಂದು ಸಿಕ್ಕಿದೆ. ಈ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದ್ದು ಇಡೀ ಭಾರತದಾದ್ಯಂತ ಈ ಚಿತ್ರದ ಬಗ್ಗೆನೇ ಚರ್ಚೆಯಾಗ್ತಿದೆ. ಏಕೆಂದರೆ ರಾಕುಲ್ ಪ್ರೀತ್ ಸಿಂಗ್ ತನ್ನ ಹೊಸ ಸಿನಿಮಾದ ಪೋಸ್ಟರ್ನಲ್ಲಿ ಕಾಂಡೋಮ್ ಅನ್ನು ಹಿಡಿದು ನಿಂತಿದ್ದಾರೆ. ಇದು ಬಾಲಿವುಡ್ನಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ರಾಕುಲ್ ಪ್ರೀತ್ ಸಿಂಗ್ ನಟನೆಯ ಹೊಸ ಬಾಲಿವುಡ್ ಸಿನಿಮಾ ಸೆಟ್ಟೇರಿದೆ. ಈ ಸಿನಿಮಾದ ಹೆಸರು ಛತ್ರಿವಾಲಿ. ಬಾಲಿವುಡ್ ಸ್ಟಾರ್ ನಿರ್ಮಾಪಕ ರೋನಿ ಸ್ಕ್ರೂವಾಲಾ ಈ ಸಿನಿಮಾವನ್ನು ತನ್ನ RVSP ಸಂಸ್ಥೆಯಿಂದ ನಿರ್ಮಿಸುತ್ತಿದ್ದಾರೆ. ಈ ಸಿನಿಮಾ ಈಗಾಗಲೇ ಬಾಲಿವುಡ್ನಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇದಕ್ಕೆ ಕಾರಣ ಕಾಂಡೋಮ್ ಹಿಡಿದು ನಿಂತ ರಾಕುಲ್ ಪ್ರೀತ್ ಸಿಂಗ್ ಸಿನಿಮಾದ ಪೋಸ್ಟರ್. ವಿಭಿನ್ನ ಪಾತ್ರಗಳ ಮೂಲಕ ಗಮನ ಸೆಳೆಯುತ್ತಿರುವ ರಾಕುಲ್ ಪ್ರೀತ್ ಸಿಂಗ್ ಛತ್ರಿವಾಲಿ ಚಿತ್ರದ ಒಂದು ಪೋಸ್ಟರ್ನಿಂದ ಸಿನಿ ಪ್ರೇಕ್ಷಕರಿಗೆ ಕಿಕ್ ಕೊಟ್ಟಿದ್ದಾರೆ. ರಾಕುಲ್ ಪ್ರೀತ್ ಸಿಂಗ್ ಹೇಳಿ ಕೇಳಿ ಕಾಂಡೋಮ್ ಹಿಡಿದು ನಿಂತಿರುವುದರಿಂದ ಸ್ವಲ್ಪ ಜೋರಾಗಿಯೇ ಚರ್ಚೆಯಾಗ್ತಿದೆ. ಈ ಸಿನಿಮಾದಲ್ಲಿ ರಾಕುಲ್ ಕಾಂಡೋಮ್ ಅನ್ನು ಪರೀಕ್ಷೆ ಮಾಡುವ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹೀಗಾಗಿ ಸಿನಿಮಾ ತಂಡ ಹೀಗೆ ವಿಶಿಷ್ಟವಾದ ಪೋಸ್ಟರ್ ಅನ್ನು ಬಿಟ್ಟು ಗಮನ ಸೆಳೆದಿದೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ಮಾಣ ಸಂಸ್ಥೆ ನೀಡಿದ ಕ್ಯಾಪ್ಷನ್ ಮತ್ತಷ್ಟು ಕಿಕ್ ಕೊಡ್ತಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟರ್ ಶೇರ್ ಮಾಡಿ ಮಳೆಗಾಲ ಅಲ್ಲದೆ ಇದ್ರೂ ಮಳೆ ಬರ್ಬೋದು, ಛತ್ರಿ ರೆಡಿ ಇಟ್ಕೊಳ್ಳಿ ಎಂದು ಕ್ಯಾಪ್ಷನ್ ನೀಡಿದೆ. ಇದು ಖಡಕ್ ಹಾಗೂ ಆಸಕ್ತಿದಾಯಕ ವಿಷಯ. ಈ ಪಾತ್ರದ ಆರಂಭದ ಜರ್ನಿಯೇ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದೆ. ತುಂಬ ಪ್ರಮುಖವಾದ ಸಮಸ್ಯೆಯನ್ನು ತಿಳಿಯಾಗಿ ಹೇಳುವುದು ಮುಖ್ಯ. ಇದು ನನ್ನನ್ನು ಮತ್ತಷ್ಟು ಉತ್ಸಾಹಳನ್ನಾಗಿಸಿದೆ ಎಂದು ರಾಕುಲ್ ಪ್ರೀತ್ ಸಿಂಗ್ ಛತ್ರಿವಾಲಿ ಸಿನಿಮಾದ ಬಗ್ಗೆ ಹೇಳಿದ್ದಾರೆ. ಸ್ನಾತಕೋತ್ತರ ಪದವಿ ಪಡೆದ ಯುವತಿಯೊಬ್ಬಳು ಕೆಲಸ ಸಿಗದೇ ಇದ್ದಾಗ ಸಣ್ಣ ನಗರದಲ್ಲಿ ಕಾಂಡೋಮ್ ಟೆಸ್ಟ್ ಮಾಡುವ ಕೆಲಸಕ್ಕೆ ಸೇರ್ಕೋತಾಳೆ. ಬಳಿಕ ಆಕೆಯನ್ನು ಸಮಾಜ ನೋಡುವ ರೀತಿ ಹಾಗೂ ಆಕೆ ಎದುರಿಸುವ ಸವಾಲುಗಳನ್ನು ಹಾಸ್ಯದ ರೂಪದಲ್ಲಿ ಕೊಡಲಾಗಿದೆ. ಈ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವನ್ನು ತೇಜಸ್ ಪ್ರಭಾ ಎಂಬುವವರು ನಿರ್ದೇಶನ ಮಾಡುತ್ತಿದ್ದಾರೆ. ಈಗಾಗಲೇ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಈ ಸಿನಿಮಾದ ಚಿತ್ರೀಕರಣ ಆರಂಭವಾಗಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.